ಸಹ್ಯಾದ್ರಿ ಕಾಲೇಜಿನ 4ನೇ ದಿನದ ಕಾರ್ಯಾಗಾರದಲ್ಲಿ ಮಾತನಾಡಿದ ಬೆಂಗಳೂರಿನ ಅಲಯನ್ಸ್ ವಿಶ್ವವಿದ್ಯಾನಿಲಯ ಉಪಾಧ್ಯಕ್ಷ ಡಾಕ್ಟರ್ ಬಿಕೆ ರವೀಂದ್ರ ಅವರು ಬೌದ್ಧಿಕ ಆಸ್ತಿ ಹಕ್ಕುಗಳ ಉಪಯುಕ್ತತೆ ಮತ್ತು ವ್ಯಾಪ್ತಿ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ಗಾಂಧೀಜಿ ಅವರ ವೆಲ್ಫೇರ್ ಸ್ಟೇಟ್ ಕನಸನ್ನು ನಾವು ಸಾಧಿಸಬೇಕಾಗಿದೆ. ಪ್ರತಿಯೊಬ್ಬ ನಾಗರಿಕನು ಭಾರತದ ಸಂವಿಧಾನದ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ತಿಳಿದುಕೊಳ್ಳಬೇಕು ಅಂತ ಅವರು ತಿಳಿಸಿದರು. ತಕ್ಷಶಿಲಾ ವಿಶ್ವವಿದ್ಯಾನಿಲಯ ಮತ್ತು ಸುಶ್ರುತ 142 ಸಲಕರಣೆಗಳ ಅಭಿವೃದ್ಧಿಯ ಉದಾಹರಣೆಗಳನ್ನು ಅವರು ನೀಡಿದರು. ವ್ಯಕ್ತಿಯ ಬಲವು ಅವರ ಆಸ್ತಿ ಮತ್ತು ಬೌದ್ಧಿಕ ಆಸ್ತಿ ಹಕ್ಕುಗಳ ವ್ಯಕ್ತಿಯ ಆಸ್ತಿಯನ್ನು ರಕ್ಷಿಸುತ್ತದೆ ಎಂದು ಅವರು ಒತ್ತಿ ಹೇಳಿದರು. ಪೇಟೆಂಟ್ ಫೈಲಿಂಗ್ ಅನ್ನು ಇತರರಿಂದ ಮಾಡಲ್ಪಟ್ಟಂತೆ ನಾವು ನಮ್ಮದೇ ಆವಿಷ್ಕಾರಗಳು ಮತ್ತು ನಾವೀನ್ಯತೆಗಳನ್ನು ಬಳಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿರುವ ವಿವಿಧ ಉದಾಹರಣೆಗಳೆಂದರೆ ಅರಿಶಿನ ಮತ್ತು ವೇಮ್ಗಳ ಬಳಕೆ ಅಂತ ಅವರು ತಿಳಿಸಿದರು. ಪ್ರಾಪರ್ಟಿ ಲಾ, ರಿಮೆಂಬರ್, God has given brain for every one of us. We will be contributing something to the nation in one way or the other. You may invent a machine, I may write a book, isn't it? One may create an art, there is an art, one may be an artist, one may be a performer. Everybody has a right over it. Therefore, remember, for your performance, you have a right over it. You have to protect your performance. Otherwise, that person may copy it. A teacher who sets question paper for the examination, if he has set the questions by using his brain, he has a right copyright.